ರಾಜ್ಯಸಭಾ ಸದಸ್ಯ ಆಸ್ಕರ್ ಫೆರ್ನಾಂಡಿಸ್ ಚೇತರಿಕೆಗೆ ದೇಶದ ವಿವಿಧೆಡೆ ಪ್ರಾರ್ಥನೆಗಳು ನಡೀತಾ ಇವೆ. ಅದೇ ರೀತಿಯಾಗಿ ಅನೇಕ ಗಣ್ಯರು ಆಸ್ಕರ್ ಫೆರ್ನಾಂಡಿಸ್ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ರಾಜ್ಯದ ಮಾಜಿ ಸಚಿವರಾಗಿರುವ ಎಂಬಿ ಪಾಟೀಲ್, ಅದೇ ರೀತಿಯಾಗಿ ಮಾಜಿ ಸಚಿವರಾಗಿರುವ ಜನಾರ್ದನ ಪೂಜಾರಿ ಹಾಗೂ ಅನೇಕ ಗಣ್ಯರು ಈಗಾಗಲೇ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಹಾಗೂ ಪ್ರಿಯಾಂಕಾ ಸೇರಿದಂತೆ ಅನೇಕ ಗಣ್ಯರು ಆಸ್ಕರ್ ಕುಟುಂಬದ ಜೊತೆ ಮಾತನಾಡ್ತಾ ಇದ್ದು ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಪೇಜಾವರ ಸ್ವಾಮಿಗಳು ಆಸ್ಕರ್ ಫೆರ್ನಾಂಡಿಸ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಜನಾರ್ದನ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಆಸ್ಕರ್ ಅವರನ್ನು ನೋಡಿದ ಬಳಿಕ ಮಾಧ್ಯಮದ ಮುಂದೆ ಗಳಗಳನೆ ಹತ್ತಿದ್ದಾರೆ. ಬಹುಶಃ ಆಸ್ಕರ್ ಫೆರ್ನಾಂಡಿಸ್ ಮತ್ತು ಜನಾರ್ದನ ಪೂಜಾರಿ ಅವರ ಒಡನಾಟ ಬಹಳಷ್ಟು ಹಳೆಯದು. ಈ ಕಾರಣದಿಂದ ಆಪ್ತನ ಈ ಒಂದು ಸ್ಥಿತಿಯನ್ನು ಕಂಡು ಜನಾರ್ದನ ಪೂಜಾರಿ ಮರುಗಿದ್ದಾರೆ. ಅದೇ ರೀತಿಯಾಗಿ ಉಡುಪಿಯಲ್ಲೂ ಅನಂತೇಶ್ವರ ದೇವಸ್ಥಾನದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಾಮೂಹಿಕ ಪ್ರಾರ್ಥನೆ ನಡೆದಿದೆ. ಸದ್ಯ ದೇಶದ ಓರ್ವ ಅಪ್ರತಿಮ ನಾಯಕ ಆಸ್ಕರ್ ಫೆರ್ನಾಂಡಿಸ್ ಅವರ ಚೇತರಿಕೆಗೆ ಎಲ್ಲೆಡೆಯಿಂದ ಪ್ರಾರ್ಥನೆ ಸಲ್ಲಿಕೆ ಆಗ್ತಾ ಇದೆ. ಸರ್ ಅಂತ ನನ್ನ ಹಿಂದೆ ಬರ್ತಿತ್ತು. ಏನಾಗುದಿಲ್ಲ ಅವರಿಗೆ ಖಂಡಿತ ಏನೇನಾಗುದಿಲ್ಲ. ದೇವರವರಿಗೆ ಖಂಡಿತ ಬರ್ತಾರೆ, ಖಂಡಿತ ಬರ್ತಾರೆ, ಅವರು ಖಂಡಿತ ಬರ್ತಾರೆ. ಸರ್ 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 ಅಂತ ಬರ್ತಿದ್ರು. 80ರಲ್ಲಿ ಅವರೇ ಮಂತ್ರಿ ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಡಿಸಿದವರು ನೀವೇ.